ದಿಕ್ಕಿಲ್ಲದೆ ಅನಾಥ ಸ್ಥಿತಿಯಲ್ಲಿ ಕೊಳಲಗಿರಿ ಬಸ್ಸು ನಿಲ್ದಾಣದಲ್ಲಿ ದಿನಗಳನ್ನು ಕಳೆಯುತ್ತಿದ್ದ ವೃದ್ಧೆಯನ್ನ ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯ ಕಾರ್ಯಕರ್ತರಾದ ನಿತ್ಯಾನಂದ ಒಳಕಾಡು, ತಾರನಾಥ ಮೆಸ್ತಾ ಶಿರೂರು ಅವರು ರಕ್ಷಿಸಿದ್ದು, ಉಡುಪಿ ನಗರ ಮಹಿಳಾ ಠಾಣೆಯ ಸಹಕಾರದೊಂದಿಗೆ ಮಣಿಪಾಲ ಹೊಂಬೆಳಕು ಆಶ್ರಮದಲ್ಲಿ ದಾಖಲುಪಡಿಸಿದ ಘಟನೆ ಬುಧವಾರ ನಡೆದಿದೆ. ಉಡುಪಿ ಶೋಕಮಾತಾ ಧರ್ಮಕೇಂದ್ರದ ಧರ್ಮಗುರುಗಳಾದ ವಂದನೀಯ ಚಾರ್ಲ್ಸ್ ಮೆನೇಜಸ್ ಹಾಗೂ ಪ್ರಸಾದ್ ಶೆಟ್ಟಿ ಅವರು ಕಾರ್ಯಾಚರಣೆಗೆ ಸಹಕರಿಸಿದ್ದಾರೆ. ಆಶ್ರಮ ಸಂಚಾಲಕಿ ತನುಲಾ ತರುಣ್ ಆಶ್ರಯ ಒದಗಿಸಿ ಮಾನವೀಯತೆ ಮೆರೆದಿದ್ದಾರೆ. ವೃದ್ಧೆ ಕೊಳಲಗಿರಿ ಮೂಲದವರು, ಅವಿವಾಹಿತೆಯಾಗಿದ್ದು ಕಳೆದ 40 ವರ್ಷಗಳಿಂದ ಮುಂಬೈಯಲ್ಲಿ ವಾಸವಾಗಿದ್ದರು. ಅಲ್ಲಿ ದರ್ಜಿ ಅಂಗಡಿ ನಡೆಸ್ತಾ ಇದ್ರು. ವೃದ್ಧಾಪ್ಯದ ಸಮಯದಲ್ಲಿ ಮಣಿಪಾಲಕ್ಕೆ ಬಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ದುಡಿಮೆ ಮತ್ತು ಮನೆ ಬಾಡಿಗೆ ನೀಡಲು ಹಣ ಇಲ್ಲದೆ ಅಸಹಾಯಕರಾದ ವೃದ್ಧೆ ಕೊಳಲಗಿರಿ ಬಸ್ ನಿಲ್ದಾಣದಲ್ಲಿ ಪೀಠೋಪಕರಣ, ಪಾತ್ರೆ ಪಗಡೆಗಳೊಂದಿಗೆ ಆಶ್ರಯ ಪಡೆದಿದ್ರು. ವೃದ್ಧೆ ಅಸಹಾಯಕತೆ ಕಂಡು ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯ ಅಶ್ವಿನ್ ಅವರು ಊಟೋಪಚಾರ ಒದಗಿಸಿ ಮಾನವೀಯತೆ ಮೆರೆದಿದ್ರು.